ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಸೂ ಫ್ರಮ್ ಸೋ ಸಿನಿಮಾ ಎಲ್ಲೆಲ್ಲ ತೆರೆ ಕಂಡಿದೆಯೋ ಎಲ್ಲ ಕಡೆಗಳಲ್ಲೂ ಕೂಡ ಭರ್ಜರಿಯಾದಂಥ ಪ್ರದರ್ಶನವನ್ನು ಕಾಣ್ತಾ ಇದೆ. ಹೀಗಿರಬೇಕಾದ್ರೆ ನಮ್ಮ ಮೈಸೂರಿನಲ್ಲಿ ಈ ಸಿನಿಮಾಗೆ ಯಾವ ಮಟ್ಟದಲ್ಲಿ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿ, ಒಂದಿಷ್ಟು ಅಪ್ಡೇಟ್ಸ್ಗಳನ್ನು ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ. ಈಗಾಗಲೇ ನೀವು ನೋಡ್ತಾ ಇದ್ದೀರಾ ಇವತ್ತಿನ ಪ್ರದರ್ಶನ ನೋಡಿ, ಎಲ್ಲ ಕೂಡ ಆಲ್ಮೋಸ್ಟ್ ಫುಲ್ ಆಗಿದೆ, ಎಲ್ಲ ಚಿತ್ರಮಂದಿರಗಳಲ್ಲೂ ಕೂಡ. ಹೀಗಿರಬೇಕಾದ್ರೆ ನಾಳೆ ಈ ಸಿನಿಮಾಗೆ ಮೈಸೂರಿನಲ್ಲಿ ಎಷ್ಟು ಚಿತ್ರಮಂದಿರ, ಎಷ್ಟು ಪ್ರದರ್ಶನಗಳು ಅಂತ ನೀವು ಕೇಳೋದಾದರೆ, ಮೈಸೂರಿನಲ್ಲಿ ಈ ಸಿನಿಮಾಗೆ ಸಿಕ್ಕಿರೋದು ಬರೋಬ್ಬರಿ 7 ಚಿತ್ರಮಂದಿರ. ಈ 7 ಚಿತ್ರಮಂದಿರಗಳ ಪೈಕಿ ಒಂದು ಸಿಂಗಲ್ ಸ್ಕ್ರೀನ್, ಮಿಕ್ಕಿರುವ 6 ಮಲ್ಟಿ ಸ್ಕ್ರೀನ್ ಚಿತ್ರಮಂದಿರ. ಒಟ್ಟು 69 ಪ್ರದರ್ಶನ. ಮೊಟ್ಟ ಮೊದಲ ಪ್ರದರ್ಶನ ಆರಂಭವಾಗುವುದು ಬೆಳಗ್ಗೆ 8 ಗಂಟೆಗೆ, ಕೊನೆಯ ಪ್ರದರ್ಶನ ರಾತ್ರಿ 10:30ಕ್ಕೆ. ಇದು 2ನೇ ವಾರದ ಪ್ರದರ್ಶನ. 2ನೇ ವಾರ ಆದರೂ ಕೂಡ ಈ ಸಿನಿಮಾದ ಕ್ರೇಜ್ ಇನ್ನೂ ಕೂಡ ಕಡಿಮೆಯಾಗಿಲ್ಲ. ಮೈಸೂರಿನಲ್ಲಿ ಭರ್ಜರಿಯಾದಂಥ ಚಿತ್ರಮಂದಿರಗಳು, ಭರ್ಜರಿಯಾದಂಥ ಪ್ರದರ್ಶನಗಳು, ಭರ್ಜರಿಯಾದಂತಹ ರೆಸ್ಪಾನ್ಸ್ ಈ ಸಿನಿಮಾಗೆ ವ್ಯಕ್ತವಾಗಿದೆ. ಹಾಗಾದರೆ ನಾಳೆ ಈ ಸಿನಿಮಾಗೆ ಯಾವೆಲ್ಲ ಚಿತ್ರಮಂದಿರಗಳು ಎಷ್ಟೆಷ್ಟು ಪ್ರದರ್ಶನವನ್ನು ನೀಡಿದ್ದಾರೆ ಅಂತ ನೀವು ಕೇಳೋದಾದರೆ, ಮೊದಲಿಗೆ PVR ಚಿತ್ರಮಂದಿರ, ನೆಕ್ಸಸ್ ಮಾಲ್ನಲ್ಲಿರುವಂಥ PVR ಚಿತ್ರಮಂದಿರ ಬೆಳಗ್ಗೆ 9:10ಕ್ಕೆ ಮೊದಲ ಪ್ರದರ್ಶನವನ್ನು ಆರಂಭಿಸುತ್ತೆ. ಹಾಗೆ ರಾತ್ರಿ 10:30ಕ್ಕೆ ಕೊನೆಯ ಪ್ರದರ್ಶನ. ಈ ಚಿತ್ರಮಂದಿರದಲ್ಲಿ ಬರೋಬ್ಬರಿ 14 ಪ್ರದರ್ಶನವನ್ನು ಈ ಸಿನಿಮಾಗೆ ನೀಡಿದ್ದಾರೆ. ಇನ್ನು ಮತ್ತೊಂದು DRC ಚಿತ್ರಮಂದಿರ, BM ಹೆಬ್ಡೇಟ್ ಮಾಲ್ನಲ್ಲಿರುವಂತಹ DRC ಚಿತ್ರಮಂದಿರ, ಇಲ್ಲಿ ಬೆಳಗ್ಗೆ 10:10ಕ್ಕೆ ಪ್ರದರ್ಶನ ಆರಂಭವಾಗುತ್ತೆ, ರಾತ್ರಿ 10:10ಕ್ಕೆ ಕೊನೆಯ ಪ್ರದರ್ಶನ. ಇಲ್ಲಿ 11 ಪ್ರದರ್ಶನವನ್ನು ಈ ಸಿನಿಮಾಗೆ ನೀಡಿದ್ದಾರೆ. ಇನ್ನು ಮತ್ತೊಂದು ಮೈಸೂರು ವಿಷನ್ ಸಿನಿಮಾ ಅಂತ, ಈ ಚಿತ್ರಮಂದಿರದಲ್ಲಿ ಬೆಳಗ್ಗೆ 10:45ಕ್ಕೆ ಮೊದಲ ಪ್ರದರ್ಶನ, ಹಾಗೆ ರಾತ್ರಿ 9:45ಕ್ಕೆ ಕೊನೆಯ ಪ್ರದರ್ಶನ. ಇಲ್ಲಿ 7 ಪ್ರದರ್ಶನ. ಇನ್ನು ಐನಾಕ್ಸ್ ಮಾಲ್ ಆಫ್ ಮೈಸೂರಿನಲ್ಲಿರುವಂಥ ಐನಾಕ್ಸ್ ಚಿತ್ರಮಂದಿರ, ಇಲ್ಲಿ ಬೆಳಗ್ಗೆ 10:10ಕ್ಕೆ ಮೊದಲ ಪ್ರದರ್ಶನ, 10:30ಕ್ಕೆ ಕೊನೆಯ ಪ್ರದರ್ಶನ. ಇಲ್ಲಿ 11 ಪ್ರದರ್ಶನವನ್ನು ಈ ಸಿನಿಮಾಗೆ ನೀಡಿದ್ದಾರೆ. ಇನ್ನು PVR ಗರುಡ ಮಾಲ್ನಲ್ಲಿರುವಂಥ PVR ಚಿತ್ರಮಂದಿರದಲ್ಲಿ ಬೆಳಗ್ಗೆ 8 ಗಂಟೆಗೆ ಮೊದಲ ಪ್ರದರ್ಶನ. ಇಡೀ ಮೈಸೂರಿನಲ್ಲೇ ಮೊದಲ ಪ್ರದರ್ಶನವನ್ನು ಆರಂಭಿಸೋದು ಇದೇ ಚಿತ್ರಮಂದಿರ. ಇಡೀ ಮೈಸೂರು ನಗರದಾದ್ಯಂತ ಮೊಟ್ಟ ಮೊದಲ ಪ್ರದರ್ಶನ ಆರಂಭವಾಗೋದು ಬೆಳಗ್ಗೆ 8 ಗಂಟೆಗೆ. ಈ 8 ಗಂಟೆ ಪ್ರದರ್ಶನವನ್ನು ಆರಂಭಿಸೋದು ಇದೇ ಚಿತ್ರಮಂದಿರ ಗರುಡ ಮಾಲ್ನಲ್ಲಿರುವಂಥ PVR. ಇಲ್ಲಿ ಒಟ್ಟು 11 ಪ್ರದರ್ಶನವನ್ನು ಈ ಸಿನಿಮಾಗೆ ನೀಡಿದ್ದಾರೆ. ಇನ್ನು ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರ ಮುಖ ಮಾಡೋದಾದರೆ, ಸಂಗಮ್ ಚಿತ್ರಮಂದಿರ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರ. ಇದು ಬೆಳಗ್ಗೆ 10:30, ಮಧ್ಯಾಹ್ನ 1:30, ಸಂಜೆ 4:30 ಆಗಿ ರಾತ್ರಿ 7:30, ಒಟ್ಟು 4 ಪ್ರದರ್ಶನವನ್ನು ಈ ಸಿನಿಮಾಗೆ ನೀಡಿದ್ದಾರೆ, ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರ. ಇನ್ನು ಮತ್ತೊಂದು ಮಲ್ಟಿ ಸ್ಕ್ರೀನ್ ಚಿತ್ರಮಂದಿರ ಇದೆ, ಐನಾಕ್ಸ್. ಬೆಳಗ್ಗೆ 10:10ಕ್ಕೆ ಮೊದಲ ಪ್ರದರ್ಶನ, ಹಾಗೆ ರಾತ್ರಿ 10:30ಕ್ಕೆ ಕೊನೆಯ ಪ್ರದರ್ಶನ. ಒಟ್ಟು ಈ ಚಿತ್ರಮಂದಿರದಲ್ಲಿ 11 ಪ್ರದರ್ಶನವನ್ನು ನೀಡಿದ್ದಾರೆ. ಮೈಸೂರಿನಲ್ಲಿ ಈ ಸಿನಿಮಾಗೆ ಸಿಕ್ಕಿರೋದು ಬರೋಬ್ಬರಿ 7 ಚಿತ್ರಮಂದಿರ. ಈ 7 ಚಿತ್ರಮಂದಿರಗಳ ಪೈಕಿ 6 ಮಲ್ಟಿ ಸ್ಕ್ರೀನ್ ಚಿತ್ರಮಂದಿರ, 1 ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರ. ಸಿಕ್ಕಿರುವ ಒಟ್ಟು ಪ್ರದರ್ಶನ 69. ಬೆಳಗ್ಗೆ 8 ಗಂಟೆಗೆ ಮೊದಲ ಪ್ರದರ್ಶನ ಮೈಸೂರಿನಲ್ಲಿ ಆರಂಭವಾದರೆ ರಾತ್ರಿ 10:30ಕ್ಕೆ ಕೊನೆಯ ಪ್ರದರ್ಶನ. ಇದು ಮೈಸೂರಿನಲ್ಲಿ ಸೂ ಫ್ರಮ್ ಸೋ ಸಿನಿಮಾಗೆ ಸಿಕ್ಕಿರುವಂತಹ ಪ್ರತಿಕ್ರಿಯೆ. ನಮಸ್ಕಾರ.